ನಮಸ್ಕಾರ ವೀಕ್ಷಕರೇ, ಬಿಸಿಲಿನ ಬೇಗೆಗೆ ಕಂಗೆಟ್ಟಿದ್ದಂತಹ ಜನರಿಗೆ ಈಗ ಮಳೆರಾಯನ ಆಗಮನವಾಗಿರೋದ್ರಿಂದ ವಾತಾವರಣ ಎಲ್ಲ ತಂಪಾಗಿದೆ, ಕೂಲ್ ಆಗಿರುವಂತಹ ಫೀಲ್ ಅನ್ನ ಕೊಡ್ತಾ ಇದೆ. ಮಳೆ ಬರ್ತಾ ಇದೆ, ಮಳೆರಾಯನ ಆಗಮನ ಆಗ್ತಾ ಇದೆ ಅಂತ ಹೇಳಿದಾಗ ಟೂ ವೀಲರ್ ಅಲ್ಲಿ ಹೋಗುವಂತಹ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡುವಂತದ್ದು ಫಸ್ಟ್ ಆಗಿ ಒಂದು ರೈನ್ ಕೋಟ್ ಬೇಕಾಗಿತ್ತು ಅಂತ. ಹಾಗೇನೆ ತುಂಬಾ ಜನ ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಒಂದು ಅಂಬ್ರೆಲ್ಲಾ ಬೇಕಾಗಿತ್ತು ಅಂತ. ರೈನ್ ಕೋಟ್ ಆಗಿರ್ಬೋದು, ಅಂಬ್ರೆಲ್ಲಾ ಆಗಿರ್ಬೋದು ಪರ್ಚೇಸ್ ಮಾಡೋದೇನೋ ಓಕೆ, ಬಟ್ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿ ಇದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಯೋಚನೆ ಮಾಡೋದು ಮಾಮೂಲಾಗಿರುತ್ತೆ. ಎಸ್, ಹಾಗಾಗಿ ನಾನಿವತ್ತು ನಿಮ್ಗೆ ರೈನ್ ಕೋಟ್ ಹಾಗೇನೆ ಅಂಬ್ರೆಲ್ಲಾ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿ ಸ್ಪೆಷಲ್ ಆಗಿರುವಂತಹ ಆಫರ್ ಜೊತೆಗೆ ಗಿಫ್ಟ್ ಕೂಡ ನೀಡುವಂತಹ ಶಾಪ್ಗೆ ಕರ್ಕೊಂಡು ಬರ್ತೇನೆ. ಎಸ್, ಇದೆ ಪುತ್ತೂರಿನ ಪ್ರತಿಷ್ಠಿತ ಬಟ್ಟೆಗಳ ಮಳಿಗೆಯಾಗಿರುವಂತಹ ಕುಂಕುಮ್ ಫ್ಯಾಷನ್. ಪುತ್ತೂರಿನ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿರುವಂತಹ ದಿನೇಶ್ ಭವನ ಬಿಲ್ಡಿಂಗ್ ನ ಹತ್ರದಲ್ಲಿರುವಂತಹ ಮುಳಿಯ ನೆಕ್ಸ್ಟ್ ಕಾಂಪ್ಲೆಕ್ಸ್ ನಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಕುಂಕುಮ್ ಫ್ಯಾಷನ್ ನಲ್ಲಿ ಈ ಬಾರಿ ಮಾನ್ಸೂನ್ ಸೇಲ್ ವಿಶೇಷವಾಗಿರುವಂತಹ ಆಫರ್ ಗಳನ್ನ ನೀಡ್ತಾ ಇದೆ. ಎಸ್, ಹಾಗಾದ್ರೆ ಇಲ್ಲಿರುವಂತಹ ರೈನ್ ಕೋಟ್ ಯಾವ ರೀತಿ ಆಗಿದೆ, ಅಂಬ್ರೆಲ್ಲಾ ಯಾವ ರೀತಿ ಆಗಿದೆ, ಹಾಗೇನೆ ಯಾವೆಲ್ಲ ಗಿಫ್ಟ್ ಗಳನ್ನ ಕೊಡ್ತಾ ಇದ್ದಾರೆ, ಸ್ಪೆಷಲ್ ಆಫರ್ ಯಾವ ರೀತಿ ಆಗಿದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಎಸ್, ಮುಖ್ಯ ರಸ್ತೆಯ GL ನೆಕ್ಸ್ಟ್ ಕಾಂಪ್ಲೆಕ್ಸ್ ಹತ್ರ ಬರ್ತಾ ಇದ್ದಾಗೇನೆ ಕುಂಕುಮ್ ಫ್ಯಾಷನ್ ಹತ್ರ ಬರ್ತಾ ಇದ್ರೆ ನೀವು ರೈನ್ ಕೋಟ್ ಗಳನ್ನ ನೋಡ್ತೀರಾ. ಇಲ್ಲಿ ರೈನ್ ಕೋಟ್ ಗಳನ್ನ ಹ್ಯಾಂಗ್ ಮಾಡಿಟ್ಟಿದ್ದಾರೆ. ಹಾಗಾಗಿ ನೀವು ಎಲ್ಲಿ ನೋಡಿದ್ರು ಕೂಡ ಇಲ್ಲಿ ರೈನ್ ಕೋಟ್ ಗಳಿಗೆ ಕಾಣಿಸುತ್ತೆ, ಹಾಗೇನೆ ಅಂಬ್ರೆಲ್ಲಾಗಳು ನಿಮ್ಗೆ ಕಾಣಿಸುತ್ತೆ. ಅದು ಕೂಡ ಬ್ರಾಂಡೆಡ್ ಆಗಿರುವಂತಹ ರೈನ್ ಕೋಟ್ ಗಳು ಇಲ್ಲಿರುವಂತದ್ದು. ಎಸ್, ಹಾಗಾದ್ರೆ ನೋಡೋಣ ಒಂದೊಂದು ಕೋಟ್ ಗಳನ್ನ ಯಾವ ರೀತಿ ಆಗಿದೆ ಅಂತ, ಹಾಗೇನೆ ರೇಟ್ ಕೂಡ ಯಾವ ರೀತಿ ಆಗಿದೆ ಅಂತ ಕೇಳೋಣ ನಾವು. ನಾನು ಹೇಳ್ದಾಗೇನೆ ಕುಂಕುಮ್ ಫ್ಯಾಷನ್ ನಲ್ಲಿ ಎಲ್ಲಾ ರೀತಿಯಾದಂತಹ ಬ್ರಾಂಡೆಡ್ ರೈನ್ ಕೋಟ್ ಗಳಿದೆ ಅಂತ. ಎಸ್, ನಾವಿಲ್ಲಿ ನೋಡ್ಬೋದು ಜೆಲ್ ಕಂಪನಿಯ ರೈನ್ ಕೋಟ್ ಅನ್ನ ಇಟ್ಟಿದ್ದಾರೆ. ಇದು ಮೆನ್ಸ್ ವೇರ್ ಮಾಡುವಂತಹ ರೈನ್ ಕೋಟ್ ಆಗಿದೆ. ನಾವು ನೋಡ್ಬೋದು ಇಲ್ಲಿ ಪಿಂಕ್ ಅಂಡ್ ಬ್ಲಾಕ್ ಕಲರ್ ಅಲ್ಲಿ ಇಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇವಾಗ ತುಂಬಾ ಜನ ಹೇಳ್ತಾರೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರ್ಬೇಕು ಅಂತ. ಬ್ರಾಂಡೆಡ್ ಅಂತ ಹೇಳಿದಾಗ ಕ್ವಾಲಿಟಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗೇನೆ ತುಂಬಾನೇ ಚೆನ್ನಾಗಿರುವಂತಹ ರೈನ್ ಕೋಟ್ ಗಳಿರುವಂತದ್ದು ತುಂಬಾನೇ ಕಲರ್ ಅಲ್ಲಿ ಕೂಡ ಇದೆ. ತುಂಬಾ ಜನ ಯೋಚನೆ ಮಾಡ್ತಾರೆ ಒಂದೇ ಕಲರ್ ಅಲ್ಲಿ ಇದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೇನೆ ಇಲ್ಲಿ ಮಿಕ್ಸ್ಡ್ ಕಲರ್ ಆಗಿ ರೈನ್ ಕೋಟ್ ಗಳನ್ನ ಇಟ್ಟಿರುವಂತದ್ದು. ಬ್ಲೂ ಕಲರ್ ಇದೆ, ಹಾಗೇನೆ ಮೆರೂನ್, ಬ್ರೌನ್ ಕಲರ್, ಈ ತರ ತುಂಬಾನೇ ಚೆನ್ನಾಗಿರುವಂತದ್ದು ಇದೆ. ಬ್ಲೂ ಅಂಡ್ ಗ್ರೀನ್ ಕಲರ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿರುವಂತಹ ಕಲರ್ ಇರುವಂತಹ ರೈನ್ ಕೋಟ್ ಗಳನ್ನ ಕೂಡ ಇಲ್ಲಿ ಇಟ್ಟಿರುವಂತದ್ದು. ಹಾಗೇನೆ ಮಕ್ಕಳಿಗೆ ರೈನ್ ಕೋಟ್ ಬೇಕು ಅಂತ ಹೇಳಿದಾಗ ಅವರಿಗೆ ಬೇಕಾಗಿರುವಂತಹ ರೈನ್ ಕೋಟ್ ಕೂಡ ಇದೆ. ಇವಾಗ ಮಕ್ಕಳಿಗೆ ರೈನ್ ಕೋಟ್ ಬೇಕು ಅಂತ ಹೇಳಿದಾಗ ಅವರಿಗೆ ಒಂದೇ ರೀತಿಯಾದಂತಹ ಕಲರ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ, ಅವ್ರು ಇಷ್ಟ ಕೂಡ ಪಡಲ್ಲ. ಸ್ವಲ್ಪ ಕಲರ್ಫುಲ್ ಆಗಿದ್ರೆ ತುಂಬಾ ಮಕ್ಕಳು ಇಷ್ಟಪಡ್ತಾರೆ ರೈನ್ ಕೋಟ್ ಅನ್ನ. ಹಾಗಾಗಿ ಅದರಲ್ಲಿ ಒಂದು ಡಾಲ್ ನ ಚಿತ್ರ ಬಂದು ಕೂಡ ಈ ರೈನ್ ಕೋಟ್ ಗಳು ಇರುವಂತದ್ದು. ಹೀಗೆ ಅಟ್ರಾಕ್ಟಿವ್ ಆಗುವಂತಹ ರೈನ್ ಕೋಟ್ ಗಳು ತುಂಬಾನೇ ಕ್ಯೂಟ್ ಆಗಿ ರೈನ್ ಕೋಟ್ ಗಳು ಕೂಡ ಇಲ್ಲಿ ಇರುವಂತದ್ದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ಕೂಲ್ಗೆ ಹೋಗ್ತಾರೆ ಅಂತ ಹೇಳಿದಾಗ ರೈನ್ ಕೋಟ್ ತುಂಬಾನೇ ಚೆನ್ನಾಗಿದ್ರೆ ಫಸ್ಟ್ ರೆಡಿ ಆಗ್ತಾರೆ, ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ. ಹಾಗಾಗಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡುವಂತಹ ಚೆನ್ನಾಗಿರುವಂತಹ ರೈನ್ ಕೋಟ್ ಕೂಡ ಇಲ್ಲಿರುವಂತದ್ದು. ತುಂಬಾನೇ ಚೆನ್ನಾಗಿರುವಂತಹ ಕ್ವಾಲಿಟಿಯಲ್ಲಿ ಬ್ರಾಂಡೆಡ್ ಆಗಿರುವಂತಹ ರೈನ್ ಕೋಟ್ ಗಳು ಇರುವಂತದ್ದು. ಹಾಗೇನೆ ಇವಾಗ ಮಹಿಳೆಯರಿಗೆ ಕೂಡ ಬೇಕಾಗಿರುವಂತಹ ರೈನ್ ಕೋಟ್ ಕೂಡ ಇರುವಂತದ್ದು. ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಇವಾಗಿನ ಟ್ರೆಂಡಿಗೆ ಬೇಕಾಗಿರುವಂತಹ ರೈನ್ ಕೋಟ್ ಕೂಡ ಇರುವಂತದ್ದು. ನಾವು ವೇರ್ ಮಾಡಿ ನೋಡೋಣ ಹೇಗಿದೆ ಅಂತ. ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ರೈನ್ ಕೋಟ್ ತುಂಬಾನೇ ಚೆನ್ನಾಗಿದ್ರೆ ಒಂಥರ ಖುಷಿ ಆಗುತ್ತೆ ನಮಗೆ ಕೂಡ ಡ್ರೈವ್ ಮಾಡೋದಕ್ಕೆ. ಹಾಗಾಗಿ ಇಲ್ಲಿ ಮಹಿಳೆಯರಿಗೆ ಬೇಕಾಗಿರುವಂತಹ ರೈನ್ ಕೋಟ್ ಇದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿರುವಂತಹ ಫೀಲ್ ಕೊಡುತ್ತೆ ಈ ರೈನ್ ಕೋಟ್ ಅಂತ ನೋಡೋಣ. ಒಂದು ಹಾಕ್ತೇನೆ ನಾನು. ವಾವ್, ಚೆನ್ನಾಗಿದೆ. ಫುಲ್ ಕವರ್ ಮಾಡಿ ಹಾಕಿ ನೋಡು ಹೇಗಿದೆ ಅಂತ. ಓಕೆ, ಹಾಗೇನೆ ಜಿಬ್ ಇದೆ. ಜಿಬ್ ಜೊತೆಗೆ ಬಟನ್ ಕೂಡ ಇದೆ. ಜಿಬ್ ಹಾಕಿದಾಗಲೇ ಸೇಫ್ ಆಗಿರುತ್ತೆ, ಮಳೆ ಹನಿ ಯಾವುದೂ ಕೂಡ ಒಳಗೆ ಬರೋದಿಲ್ಲ. ಅದ್ರ ಜೊತೆಗೇನೆ ಬಟನ್ ಕೂಡ ಇರುವಂತದ್ದು. ಹಾಗಾಗಿ ತುಂಬಾನೇ ಮಳೆಯಿಂದ ನಮಗೆ ರಕ್ಷಣೆಯನ್ನ ಕೊಡುತ್ತೆ ಇದು. ಓಕೆ, ಪರ್ಫೆಕ್ಟ್.
ಇಲ್ಲಿ ಕೂಡ ಹಾಗೇನೆ ನೀವು ನಿಮಗೆ ಟೈಟ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಬಟನ್ ಇದೆ, ಅದನ್ನ ನೀವು ಟೈಟ್ ಮಾಡ್ಕೊಳ್ಬೋದು. ಎಸ್, ಇಲ್ಲಿ ಟೈಟ್ ಮಾಡ್ಕೊಳ್ಬೋದು, ಲೂಸ್ ಮಾಡ್ಕೊಳ್ಬೋದು, ಯಾವುದೇ ಪ್ರಾಬ್ಲಮ್ ಇರಲ್ಲ. ಇವಾಗ ತುಂಬಾ ಜನರಿಗೆ ಮಹಿಳೆಯರು ಅಂತ ಹೇಳಿದಾಗ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಪ್ಯಾಂಟ್ ಹಾಕೊಳ್ಳೋದು ಅಷ್ಟೊಂದು ಕಂಫರ್ಟ್ ಅಂತ ಅನ್ಸಲ್ಲ. ಹಾಗಾಗಿ ಮಹಿಳೆಯರಿಗೆ ಬೇಕಾಗಿರುವಂತಹ ಸ್ಕರ್ಟ್ ತರ ರೈನ್ ಕೋಟ್ ಇರುವಂತದ್ದು ಇದೊಂಥರ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಇದಕ್ಕೆ ಕೂಡ ಹಾಗೇನೆ ಜಿಬ್ ಇದೆ, ಜೊತೆಗೆ ಬಟನ್ ಕೂಡ ಇರುವಂತದ್ದು. ಈ ತರ ಇರುತ್ತೆ, ಒಳ್ಳೆ ರೀತಿಯಾದಂತಹ ಫೀಲ್ ಕೊಡುತ್ತೆ. ಖಂಡಿತವಾಗ್ಲೂ ಇದು ಯಾರೆಲ್ಲ ಹೆಣ್ಮಕ್ಳು ವೆಹಿಕಲ್ ಅಂದ್ರೆ 2 ವೀಲರ್ ಅಲ್ಲಿ ಹೋಗ್ತಾರೋ ಅವರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ ತರ ಒಂಥರ ಕಂಫರ್ಟ್ ಇದೆ, ಯಾವುದೇ ರೀತಿಯಾದಂತಹ ಕಿರಿಕಿರಿ ಇರಿಟೇಷನ್ ಖಂಡಿತವಾಗ್ಲೂ ಇಲ್ಲ. ಒಂಥರ ಫ್ರೀ ಆಗಿರುತ್ತೆ ರೈನ್ ಕೋಟ್. ಹಾಗಾಗಿ ನಾವು ಫ್ರೀ ಆಗಿ ಕೂಲ್ ಆಗಿ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಆರಾಮ್ಸೆಯಾಗಿ ಡ್ರೈವ್ ಮಾಡ್ತಾ ಹೋಗ್ಬೋದಾಗಿದೆ. ಎಸ್, ಬೇರೆ ಇದ್ರಲ್ಲಿ ಕೂಡ ಹಾಗೇನೆ ಕಲರ್ ಇದೆ ಅಲ್ವಾ ಬೇರೆ? ಎಸ್, ಕಲರ್ ಇದೆ. ಹಾಗೇನೆ ಇದರಲ್ಲಿ ಕೂಡ ಹಾಗೇನೆ ಬ್ರಾಂಡೆಡ್ ಆಗಿರುವಂತಹ ಕಂಪನಿಗಳ ರೈನ್ ಕೋಟ್ಗಳಿದೆ. ಒಂದೇ ಕಂಪನಿ ಇದ್ದಲ್ಲ, ಬೇರೆ ಬೇರೆ ಕಂಪನಿಗಳ ರೈನ್ ಕೋಟ್ ಕೂಡ ಇರುವಂತದ್ದು. ಎಸ್, ನಾನಿವಾಗ ವೇರ್ ಮಾಡಿ ತೋರಿಸ್ತಾ ಅಲ್ವಾ, ಆ ರೀತಿಯ ಮಾತ್ರ ಅಲ್ಲದೆ ಬೇರೆ ಬೇರೆ ಕಲರ್ನ ರೈನ್ ಕೋಟ್ ಕೂಡ ಇಲ್ಲಿರುವಂತದ್ದು ನೋಡ್ಬೋದು ನಾವು. ಇಲ್ಲಿ ತುಂಬಾನೇ ಚೆನ್ನಾಗಿರುವಂತ ಇನ್ನೊಂದು ರೈನ್ ಕೋಟ್ ಇದೆ. ಹಾಗೇನೆ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ, ಅಂದ್ರೆ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಬೆಲ್ಟ್ ಬಂದಿರುತ್ತೆ, ಇದು ಫುಲ್ ರೈನ್ ಕೋಟ್ ಆಗಿದೆ. ಇದರಲ್ಲಿ ಒಂದು ಇವಾಗ ಸ್ಕರ್ಟ್ ಮತ್ತು ಬ್ಲೌಸ್ ಬರೋ ರೀತಿಯಲ್ಲಿ ಇಲ್ಲ, ಇದು ಫುಲ್ ಆಗಿರುವಂತಹ ರೈನ್ ಕೋಟ್. ಹಾಗೇನೆ ಇಲ್ಲಿ ಕೂಡ ಇದೆ, ಇದು ಕೂಡ ಅವಾಗ ಹಾಕಿದ ರೀತಿಯಲ್ಲಿ ಬ್ಲ್ಯಾಕ್ ಅಲ್ಲಿ ಇರುವಂತದ್ದು ಇನ್ನೊಂದು ರೈನ್ ಕೋಟ್ ಇದೆ, ಅದು ಕೂಡ ಫುಲ್ ಬರುವಂತ ರೈನ್ ಕೋಟ್. ಹಾಗಾಗಿ ಇಲ್ಲಿ ಒಂದೇ ಪ್ಯಾಟರ್ನ್ ರೈನ್ ಕೋಟ್ ಇರುವಂತದ್ದಲ್ಲ, ಬೇರೆ ಬೇರೆ ಪ್ಯಾಟರ್ನ್ ರೈನ್ ಕೋಟ್ ಇದೆ. ಹಾಗೇನೆ ಬ್ರಾಂಡೆಡ್ ಆಗಿರುವಂತಹ ರೈನ್ ಕೋಟ್ ಕೂಡ ಇರುವಂತದ್ದು. ಓಕೆ, ರೈನ್ ಕೋಟ್ ತೋರಿಸ್ದಿ. ಇವಾಗ ಇಲ್ಲಿ ಅಂಬ್ರೆಲ್ಲಾ ಇದೆ, ನೋಡ್ಬೋದು ನೀವು. ಅಂಬ್ರೆಲ್ಲಾ ಕೂಡ ಹಾಗೇನೆ ತುಂಬಾನೇ ಚೆನ್ನಾಗಿರುವಂತ ಅಂಬ್ರೆಲ್ಲಾ ಇದೆ. ಇದರಲ್ಲಿ ಕೂಡ ಹಾಗೇನೆ ಆಲ್ ಬ್ರಾಂಡೆಡ್ ಅಂಬ್ರೆಲ್ಲಾ ಇಲ್ಲಿ ಇರುವಂತದ್ದು. ಎಸ್, ತುಂಬಾನೇ ದೊಡ್ಡದಾಗಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲ್ಲ. ಮಳೆ ಬಂದಾಗ ನಮಗೆ ಆರಾಮವಾಗಿ ಈ ಒಂದು ಛತ್ರಿ ಹೊಂದಿದ್ರೆ ಸಾಕು, ಆರಾಮ್ಸೆಯಾಗಿ ನಾವು ಹೋಗ್ಬೋದು ಮಳೆಗೆ. ಒಂದು ಮಾತ್ರ ಅಲ್ಲ, ತುಂಬಾ ಚೆನ್ನಾಗಿರುವಂಥ ಕಲರ್ಗಳಲ್ಲಿ ಬೇರೆ ಬೇರೆ ಛತ್ರಿಗಳಿದೆ. ಕಲರ್ ಕೂಡ ತುಂಬ ಜನ ಸೆಲೆಕ್ಟ್ ಮಾಡ್ತಾರೆ, ಯಾಕಂತ ಹೇಳಿದರೆ ಒಂದೇ ಕಲರ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ. ಹಾಗಾಗಿ ಕಲರ್ಫುಲ್ ಆಗಿರುವಂತಹ ಛತ್ರಿಗಳಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಇನ್ನೊಂದು ಕಲರ್ನ ಛತ್ರಿ, ಮೆರೂನ್ ಕಲರ್, ತುಂಬಾ ಚೆನ್ನಾಗಿದೆ. ಎಸ್, ಸ್ಟೈಲಾಗಿ ಕಾಣಿಸುತ್ತೆ ಕೂಡ ಇದು ಇಂತಹ ಛತ್ರಿಗಳಿದ್ರೆ. ಎಸ್, ತುಂಬಾನೇ ದೊಡ್ಡದಾಗಿದೆ. ಹಾಗಾಗಿ ನಾವು ಆರಾಮ್ಸೆಯಾಗಿ ಮಳೆ ಎಷ್ಟು ಜೋರಾಗಿ ಮಳೆ ಬಂದರೆ ಕೂಡ ನಾವು ಆರಾಮ್ಸೆಯಾಗಿ ಛತ್ರಿಯನ್ನು ಹಿಡ್ಕೊಂಡು ಆರಾಮ್ಸೆಯಾಗಿ ಹೋಗ್ಬೋದು ನಾವು. ಹಾಗಾಗಿ ಫ್ರೀ ಆಗಿರುತ್ತೆ. ನಮಗೆಲ್ಲಾದರೂ ಹೋಗಬೇಕಾದ್ರೆ ವೇರ್ ಹಿಡ್ಕೊಂಡು ಹೋಗೋದಕ್ಕೂ ಕಷ್ಟ ಆಗಲ್ಲ. ಕೈಯಲ್ಲಿ ಈ ಥರ ಇಟ್ಕೊಂಡು ಸ್ಟೈಲಾಗಿ ಹೋದರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಎಸ್, ಹಾಗೆಯೇ ಮಕ್ಕಳಿಗೆ ಛತ್ರಿಗಳು ಅಂತ ಹೇಳಿದಾಗ ಅವರು ಕೂಡ ತುಂಬಾ ಚೆನ್ನಾಗಿರುವಂಥ ಛತ್ರಿಗಳನ್ನು, ನಮಗಿಂತ ಚೆನ್ನಾಗಿರುವಂಥ ಛತ್ರಿಗಳನ್ನು ಮಕ್ಕಳು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ಅವರಿಗೆ ಇಷ್ಟ ಆಗೋ ರೀತಿಯಲ್ಲೇ ಇಲ್ಲಿ ಕ್ಯೂಟ್ ಆಗಿರುವಂತಹ ಬಾಬಿ ಡಾಲ್ ಇರುವಂತಹ ಛತ್ರಿಗಳು ಇಲ್ಲಿದೆ. ಎಸ್, ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಕೂಡ ಇಂತಹ ಛತ್ರಿಗಳು ಮಕ್ಕಳಿಗೆ. ಎಸ್, ಹಾಗೇನೆ ಯಾವುದೇ ಕಿರಿಕಿರಿ ಇಲ್ಲದೆ ಆರಾಮವಾಗಿ ಬ್ಯಾಗಲ್ಲಿ ಇಟ್ಕೊಳ್ಬೋದು. ಮಳೆ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರುವಂಥ ಶಾರ್ಟ್ ಆಗಿರುವಂತಹ ಛತ್ರಿ. ಮಳೆ ಬಂದಾಗ ಬಿಡಿಸೋದು, ಮಳೆ ನಿಂತೋಯ್ತು ಅಂತ ಹೇಳಿದರೆ ಹಾಗೇನೆ ಮಡಿಸೋದು, ಬ್ಯಾಗಲ್ಲಿ ಹಾಕ್ಕೊಳ್ಳೋದು. ತುಂಬಾ ಈಸಿಯಾಗಿ ಇದನ್ನು ಕ್ಯಾರಿ ಮಾಡ್ಬೋದು ನಾವು ಈ ಛತ್ರಿಯನ್ನು. ಹಾಗೆಯೇ ಇದರಲ್ಲಿ ಕೂಡ ಅಷ್ಟೇ ಬ್ಲ್ಯಾಕ್ ಮಾತ್ರ ಅಲ್ಲ, ಬೇರೆ ಬೇರೆ ಕಲರ್ನ ಅಂಬ್ರೆಲ್ಲಾ ಇದೆ. ಹಾಗೆಯೇ ಬ್ರ್ಯಾಂಡೆಡ್ ಆಗಿರುವಂಥ ಅಂಬ್ರೆಲ್ಲಾ ಕೂಡ ಇರೋವಂಥದ್ದು. ಇಲ್ಲಿ ಎಲ್ಲ ಬ್ರ್ಯಾಂಡ್ನ ಕಂಪನಿಯ ಅಂಬ್ರೆಲ್ಲಾ ಮತ್ತು ರೈನ್ ಕೋಟ್ ಇದೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನೇರವಾಗಿ ಕಂಪನಿಯಿಂದ ಈ ಒಂದು ರೈನ್ ಕೋಟ್ ಮತ್ತು ಛತ್ರಿಗಳನ್ನು ಇವರು ಪರ್ಚೇಸ್ ಮಾಡಿ ನಿಮಗೆ ಸೇಲ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಅಂಬ್ರೆಲ್ಲಾ ಮತ್ತು ರೈನ್ ಕೋಟನ್ನು ಪರ್ಚೇಸ್ ಮಾಡಿದಾಗ ನಿಮಗೆ ಸ್ಪೆಷಲ್ ಆಗಿರುವಂಥ ಗಿಫ್ಟ್ ಕೂಡ ಸಿಗುತ್ತೆ. ಬೇರೆ ಕಡೆಗಳಲ್ಲಿ ಈ ಒಂದು ಆಫರ್ ಇರೋದಿಲ್ಲ. ನಾವು ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಂಡು ಸೀದಾ ಬಂದುಬಿಡ್ತೀವಿ. ಆದರೆ ಇಲ್ಲಿ ಬಂದರೆ ನಿಮಗೆ ಗಿಫ್ಟ್ ಕೂಡ ಸಿಗುತ್ತೆ. ಒಂದು ಹೊಸತಾಗಿರುವಂಥ ರೈನ್ ಕೋಟ್ ಆಗುತ್ತೆ, ಛತ್ರಿ ಆಗುತ್ತೆ, ಅದರ ಜೊತೆಗೆ ಗಿಫ್ಟ್ ಕೂಡ ನಮಗೆ ಸಿಗುತ್ತೆ. ಎಸ್, ಹಾಗೇನೆ ಇವರು ಆನ್ಲೈನ್ನಲ್ಲಿ ಕೂಡ ಅವೈಲೇಬಲ್ ಇದ್ದಾರೆ. ನೀವು ಆನ್ಲೈನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇವರಲ್ಲಿ ರೈನ್ ಕೋಟ್ ಹಾಗೇನೆ ಛತ್ರಿ ಬೇಕು ಅಂತ ಹೇಳಿದರೆ ಅವರು 4-5 ದಿನದ ಒಳಗೆ ನಿಮ್ಮ ಮನೆಗೆ ರೈನ್ ಕೋಟ್ ಮತ್ತು ಛತ್ರಿಯನ್ನು ತಲುಪಿಸ್ತಾರೆ. ಎಸ್, ಹಾಗಾಗಿ ನೀವು ಇವರನ್ನ ಈಸಿಯಾಗಿ ಕಾಂಟ್ಯಾಕ್ಟ್ ಕೂಡ ಮಾಡಬಹುದಾಗಿದೆ. ಇವರ ಕಾಂಟ್ಯಾಕ್ಟ್ ನಂಬರ್ ವಾಟ್ಸಪ್ಪಲ್ಲಿ ಇವರು ಅವೈಲೇಬಲ್ ಇದ್ದಾರೆ. ಹಾಗಾಗಿ 779503
931306606 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಇವರು ಆನ್ಲೈನಲ್ಲಿ ನಿಮಗೆ ಅವೈಲೇಬಲ್ ಇರ್ತಾರೆ. ಹಾಗಾಗಿ ನಿಮಗೆ ಇವರು ಈಸಿಯಾಗಿ ನೀವು ಯಾವುದೇ ರೀತಿಯಾದಂಥ ರೈನ್ ಕೋಟ್ ಹಾಗೂ ಅಂಬ್ರೆಲಾ ಬೇಕು ಅಂತ ಹೇಳಿದ್ರೆ ಅದನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ವೀಕ್ಷಕರೇ, ಈ ಬಾರಿಯ ಮಾನ್ಸೂನ್ ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಅಂತ ಹೇಳಿದ್ರೆ ಕುಂಕುಮ್ ಫ್ಯಾಷನ್ ನಲ್ಲಿರುವಂತಹ ರೈನ್ ಕೋಟ್ ಹಾಗೂ ಅಂಬ್ರೆಲಾಗಳನ್ನ ಪರ್ಚೇಸ್ ಮಾಡಿ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಬ್ರ್ಯಾಂಡೆಡ್ ಆಗಿದೆ. ಹಾಗಾಗಿ ಇವುಗಳು ನಿಮಗೆ ಸ್ಪೆಷಲ್ ಆಗಿರುವಂತಹ ಫೀಲ್ ಕೊಡುತ್ತೆ. ಇಲ್ಲಿ ರೈನ್ ಕೋಟ್ ಆಗಿರ್ಬೋದು, ಅಂಬ್ರೆಲಾ ಆಗಿರ್ಬೋದು, ಇದು ಮಾತ್ರ ಅಲ್ಲದೆ ಇಲ್ಲಿ ಸೂಪರ್ ಕಲೆಕ್ಷನ್ ಇರುವಂತಹ ಬಟ್ಟೆಗಳು ಕೂಡ ಇದೆ. ಹಾಗಾಗಿ ಪುತ್ತೂರಿನ ಜನ ಮಾತ್ರ ಅಲ್ಲದೆ ಹತ್ತೂರಿನ ಜನ ಕೂಡ ಇಲ್ಲಿರುವಂತಹ ಬಟ್ಟೆಗಳನ್ನ ಮೆಚ್ಕೊಂಡಿದ್ದಾರೆ, ತುಂಬಾನೇ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನೀವು ಇಲ್ಲಿಗೆ ಭೇಟಿ ಕೊಟ್ರೆ ನಿಮಗೆ ಇಷ್ಟ ಆಗುವಂತಹ ಬಟ್ಟೆಗಳು ನಿಮಗೆ ಸಿಗುತ್ತೆ. ಹಾಗೇನೆ ಇವಾಗ ಮಳೆ ಆರಂಭವಾಗಿರೋದ್ರಿಂದಾಗಿ ರೈನ್ ಕೋಟ್ ಹಾಗೆ ಛತ್ರಿ ಇಲ್ಲಿ ಸ್ಪೆಷಲ್ ಆಫರ್ ಜೊತೆಗೆ ನಿಮಗೆ ಸಿಗ್ತಾ ಇದೆ. ನೀವು ಅಂಬ್ರೆಲಾ ಹಾಗೇನೆ ರೈನ್ ಕೋಟ್ ಅನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಗಿಫ್ಟ್ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಹಾಗಾಗಿ 450 ರೂಪಾಯಿಯಿಂದ ಇಲ್ಲಿರುವಂತಹ ಛತ್ರಿಗಳು ಹಾಗೇನೆ ರೈನ್ ಕೋಟ್ ಆರಂಭ ಆಗುತ್ತೆ, ರೇಟ್ ಆರಂಭ ಆಗುತ್ತೆ. ಎಸ್, ಹಾಗಾಗಿ ನೀವು ಕುಂಕುಮ್ ಫ್ಯಾಷನ್ಗೆ ಬನ್ನಿ, ಇಲ್ಲಿರುವಂತಹ ರೈನ್ ಕೋಟ್ ಹಾಗೇನೆ ಅಂಬ್ರೆಲಾಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.